ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆಯುವ ಬ್ರಹ್ಮ ಕಲಶೋತ್ಸವದ ಪೂರ್ವಭಾವಿಯಾಗಿ ಕೊಪ್ಪರಿಗೆ ಮುಹೂರ್ತ ನಡೆಯಿತು. ದೇವಳದಿಂದ ಅನ್ನದಾನದ ಪಾಕಶಾಲೆಗೆ ಕೊಪ್ಪರಿಗೆಯನ್ನು ಮೆರವಣಿಗೆ ಮೂಲಕ ತಂದು ಮುಹೂರ್ತ ನಡೆಸಲಾಯಿತು. ಪಾಕಶಾಲೆಯಲ್ಲಿ ಗಣಹೋಮ ಮತ್ತು ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಈ ಸಂದರ್ಭ ಕಟೀಲು ಮಾಡಿಲ ಮೋಹನದಾಸ ಸ್ವಾಮೀಜಿ, ದೇವಳದ ಮುಕ್ತೇಶ್ವರ ವಾಸುದೇವ ಅಸರಣ್ಣ, ಸನತ್ ಕುಮಾರ್ ಶೆಟ್ಟಿ, ಲಕ್ಷ್ಮೀನಾರಾಯಣ ಅಸರಣ್ಣ, ವೆಂಕಟರಮಣ ಅಸರಣ್ಣ, ಹರಿನಾರಾಯಣ ದಾಸ ಅಸರಣ್ಣ, ಕಟೀಲು ಪಂಚಾಯತ್ ಅಧ್ಯಕ್ಷೆ ಗೀತಾ ಪೂಜಾರ್ತಿ ಮತ್ತಿತರರು ಉಪಸ್ಥಿತರಿದ್ದರು.